ಉಡುಪಿಯ ಪ್ರಸಿದ್ಧ ಚಿನ್ನಾಭರಣ ಮಳಿಗೆ ಭೀಮಾ ಜುವೆಲ್ಲರ್ಸ್ನಲ್ಲಿ 45 ದಿನಗಳ ಭೀಮಾ ಮಹಾ ಉತ್ಸವ್. ಇದರ ಅಂಗವಾಗಿ 25,000 ಅಧಿಕ ಖರೀದಿ ಮಾಡಿದವರಿಗೆ ವಿಶೇಷ ಲಕ್ಕಿ ಕೂಪನ್ ನೀಡಿದ್ದು, ಇದರ ಡ್ರಾ ಸಮಾರಂಭ ನಡೆಯಿತು. ಗ್ರಾಹಕರ ಲಕ್ಕಿ ಕೂಪನ್ ಡ್ರಾ ಸಮಾರಂಭದಲ್ಲಿ ಬೇಬಿ ಅನ್ವಿತಾ ಅವರು ಲಕ್ಕಿ ಕೂಪನ್ ಹೊರತೆಗೆದರು. ಈ ಲಕ್ಕಿ ಕೂಪನ್ನಲ್ಲಿ ಬಂಟಕಲ್ಲಿನ ತಾರಾ ಆರ್ ಜಾಯ್ ಅವರು ಮಹೀಂದ್ರಾ ಕಂಪನಿಯ XUV 100 ಕಾರನ್ನು ತಮ್ಮದಾಗಿಸಿಕೊಂಡ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಭೀಮಾ ಜುವೆಲ್ಲರ್ಸ್ನ ಮ್ಯಾನೇಜರ್ ಗುರುಪ್ರಸಾದ್, ಅಕ್ಟೋಬರ್ 9 ರಿಂದ ನವೆಂಬರ್ 24ರವರೆಗೆ ದೀಪಾವಳಿ ಹಾಗೂ ಮಳಿಗೆಯ ವಾರ್ಷಿಕೋತ್ಸವದ ಅಂಗವಾಗಿ ಲಕ್ಕಿ ಕೂಪನ್ ನಡೆಸಿಕೊಂಡು ಬರುತ್ತಿದ್ದು, ಈ ಬಾರಿ ಗ್ರಾಹಕರಾದ ತಾರಾ ಅವರು ಬಹುಮಾನವಾಗಿ ಕಾರು ಪಡೆದಿದ್ದು ಸಂತಸ ತಂದಿದೆ ಎಂದರು. ಮಹಾ ಉತ್ಸವ ಹೇಳುವಂಥ ಒಂದು ಆಫರನ್ನು ಪ್ರತಿ ವರ್ಷ ನಾವು ನಮ್ಮ ವಾರ್ಷಿಕೋತ್ಸವ ಮತ್ತು ದೀಪಾವಳಿ ಇದೆರಡರ ಸಲುವಾಗಿ ನಾವು ಆಚರಿಸ್ತಾ ಇದ್ದೇವೆ. ಸೊ ಅದರಲ್ಲಿ ನಾವೊಂದು ಬಂಪರ್ ಡ್ರಾ ಹೇಳುವುದನ್ನು ಇಟ್ಟಿದ್ವಿ. ಮಹೀಂದ್ರಾ KV100 ಗಾಡಿಯನ್ನು ನಾವು ಕಸ್ಟಮರಿಗೆ ಗ್ರಾಹಕರಿಗೆ ಬಂಪರ್ ಬಹುಮಾನದ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಇವತ್ತು ಅದರ ಅದೃಷ್ಟಶಾಲಿಯ ಆಯ್ಕೆಯನ್ನು ನಾವು ನಡೆಸಿದ್ದೇವೆ. ಕುಮಾರಿ ಬೇಬಿ ಅನ್ವಿತಾ ಅವರು ಅದೃಷ್ಟಶಾಲಿಯನ್ನು ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ನಾಗರಾಜ್ ಭಟ್, ಪುರಂದರ್ ಶೆಟ್ಟಿಗಾರ್, ಬಾಲಕೃಷ್ಣ ವೈದ್ಯ ಮುಂತಾದವರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.